ಬ್ರಹ್ಮಶ್ರೀ ನಾರಾಯಣಗುರುಗಳ ಸ್ತಬ್ಧ ಚಿತ್ರವನ್ನು ಕೇಂದ್ರ ಸರ್ಕಾರ ತಿರಸ್ಕರಿಸುವುದನ್ನು ನಾರಾಯಣಗುರು ವಿಚಾರವಾದಿ ವೇದಿಕೆ ಖಂಡಿಸುವುದಾಗಿ ಸತ್ಯಜಿತ್ ಸುರತ್ಕಲ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು, ಕೇಂದ್ರ ಸರ್ಕಾರದ ಈ ನಿರ್ಧಾರ ಸರಿಯಲ್ಲ. ನಾರಾಯಣಗುರು ಬದಲಾವಣೆ ಹರಿಕಾರ, ಶಿಕ್ಷಣದಲ್ಲಿ ಕ್ರಾಂತಿ ಮಾಡಿದ ಹಿಂದುಳಿದ ವರ್ಗ ದಲಿತರ ಆಶಾಕಿರಣವಾಗಿದ್ದಾರೆ. ಇದು ಕೇಂದ್ರ ಸರ್ಕಾರ ಜನತೆಗೆ ಮಾಡಿದ ಅವಮಾನವಾಗಿದ್ದು, ಇದನ್ನು ಸರಿಪಡಿಸದೇ ಇದ್ದಲ್ಲಿ ಹೋರಾಟ ಮಾಡುವುದು ಅನಿವಾರ್ಯವಾಗುತ್ತೆ ಅಂತ ಎಚ್ಚರಿಸಿದ್ದಾರೆ. ಜನವರಿ 26 ದೆಹಲಿಯ ಗಣರಾಜ್ಯೋತ್ಸವ ಪಿರಿಯಡ್ಗೆ ಯಾವ ಕೇರಳದ ಬ್ರಹ್ಮಶ್ರೀ ನಾರಾಯಣಗುರುಗಳ ಸ್ತಬ್ಧ ಚಿತ್ರದ ಚಿಂತನೆ ಆಗಿತ್ತು. ಒಬ್ಬ ಸಾಮಾಜಿಕ ಬದಲಾವಣೆಯ ಹರಿಕಾರ, ಸಾಮಾಜಿಕ ಕ್ರಾಂತಿಯನ್ನು ನಿರ್ಮಾಣ ಮಾಡಿದವರು, ಮಹಿಳೆಯರಿಗೂ ಸಮಾನತೆಯನ್ನು ತಂದುಕೊಟ್ಟವರು, ಶಿಕ್ಷಣದಲ್ಲಿ ಬಹಳಷ್ಟು ದೊಡ್ಡ ಕ್ರಾಂತಿಯನ್ನು ಮಾಡಿದಂತಹ ಹಿಂದುಳಿದ ದಲಿತ ದಮನಿತ ವರ್ಗಗಳ ಆಶಾಕಿರಣವಂತೇಳಿ ಆಗಿದ್ದಂತಹ ಬ್ರಹ್ಮಶ್ರೀ ನಾರಾಯಣಗುರುಗಳ ಸ್ತಬ್ಧ ಚಿತ್ರವನ್ನು ಬದಲಾವಣೆ ಮಾಡಬೇಕನ್ನುವಂಥ ಪ್ರಸ್ತಾಪೆಯನ್ನು ಕೇಂದ್ರದಿಂದ ಬಂದಿದೆ. ಇದನ್ನು ಶ್ರೀ ನಾರಾಯಣಗುರು ವಿಚಾರ ವೇದಿಕೆ ಉಗ್ರವಾಗಿ ಖಂಡಿಸ್ತದೆ. ತಕ್ಷಣ ಪ್ರಧಾನಮಂತ್ರಿಗಳು ಇದಕ್ಕೆ ಮಧ್ಯಪ್ರವೇಶ ಮಾಡಿಬಿಟ್ಟು ಆ ಸ್ತಬ್ಧ ಚಿತ್ರ ಯಥಾವತ್ತಾಗಿ ಇರುವ ಹಾಗೆ ನೋಡಿಕೊಳ್ಳಬೇಕು. ಇಲ್ಲ ಅಂತ ಹೇಳಿದರೆ ಇದು ಇಡೀ ಹಿಂದುಳಿದ ವರ್ಗದ ಬಂಧುಗಳ ಗುರುಗಳಿಗೆ ಮತ್ತು ಸಮಾಜಕ್ಕೆ, ದಲಿತರ ದಮನಿತರ ಶೋಷಿತರ ಗುರುಗಳಿಗೆ ಮತ್ತು ಸಮಾಜಕ್ಕೆ ಮಾಡಿದ ಅಪಮಾನ ಅಂತ ಹೇಳಿಕೊಂಡು ಸಮಾಜ ಭಾವಿಸಿಕೊಂಡು ಮುಂದಿನ ದಿವಸ ಇದರ ವಿರುದ್ಧ ಉಗ್ರ ಹೋರಾಟವನ್ನು ಮಾಡಬೇಕಾಗ್ತದೆ ಅನ್ನೋ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತೇವೆ.